ಲ್ಯಾಂಡ್ ಆಫ್ ರೋಸಸ್ ಹಾಗೂ ಗುಲಾಬಿಯ ಕಣಿವೆಯ ನಾಡು ಎನಿಸಿದೆ ಬಲ್ಗೇರಿಯಾ. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಗುಲಾಬಿ ಎಣ್ಣೆ ತಯಾರಕ ದೇಶವಾಗಿದೆ. ಒಂದು ಕಡೆ ಕಪ್ಪು ಸಮುದ್ರ, ಉಳಿದ ಕಡೆ ರೊಮಾನಿಯಾ, ಸೆರ್ಬಿಯಾ, ಉತ್ತರ ಮೆಸಿಡೋನಿಯಾ, ಗ್ರೀಸ್, ಟರ್ಕಿಗಳನ್ನ ಗಡಿಯಡಿಗೆ ಹೊಂದಿರುವ ಬಲ್ಗೇರಿಯಾವು ಗುಲಾಬಿ ದೇಶ, ಗುಲಾಬಿ ಎಣ್ಣೆಯ ನಾಡು ಎನಿಸಿದೆ. ಇಲ್ಲಿನ ಗುಲಾಬಿ ಕಣಿವೆಗಳು ಪ್ರಸಿದ್ಧ. ಕಜನ್ಲಕ್ ಪ್ರದೇಶವು ಜಾಗತಿಕ ಗುರುತಿನ ಗುಲಾಬಿ ಕಣಿವೆಯಾಗಿದೆ. ಪರಿಮಳಕಾರವಾಗಿ ನಾನಾ ಸೌಂದರ್ಯ ಸಾಧನಗಳಲ್ಲಿ ಬಳಸುವ ಗುಲಾಬಿ ಎಣ್ಣೆ ಅತಿ ಹೆಚ್ಚು ತಯಾರಾಗುವುದು ಬಲ್ಗೇರಿಯಾದಲ್ಲೇ. ಈ ದೇಶದ ರಾಜಧಾನಿ ಸೋಫಿಯಾ. ರೋಸಾ, ಡಮಸ್ಸೇನಾ ಹಾಗೂ ಡಮಾಸ್ಕ್ ರೋಸಾ ಎಂಬ ವಿಶೇಷ ತಳಿಗಳ ಜೊತೆಗೆ ಅತಿ ಹೆಚ್ಚು ಬಗೆಯ ಗುಲಾಬಿಗಳು ಬಲ್ಗೇರಿಯಾದಲ್ಲಿ ಬೆಳೆಯುತ್ತವೆ. ಗುಲಾಬಿ ಹಾಗೂ ಗುಲಾಬಿ ಎಣ್ಣೆ ತಯಾರಿಕೆಯಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಟರ್ಕಿ. ಈ ದೇಶದ ಇಸ್ಪಾರ್ಟ್ ಪ್ರದೇಶವು ಗುಲಾಬಿ ವಲಯ ಎನಿಸಿಕೊಂಡಿದೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.